ಆಪರೇಷನ್ ಸಿಂಧೂರ್ ಹಾಗೂ ಪಾಕ್ ಪ್ರಾಯೋಜಿತ ಭಯೋತ್ಪಾದಕ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಲು ಕೇಂದ್ರ ಸರ್ಕಾರ ರಚಿಸಿದ ಸರ್ವಪಕ್ಷ ನಿಯೋಗದಲ್ಲಿ ಪಾಲ್ಗೊಂಡು 4 ದೇಶಗಳಲ್ಲಿ ದೇಶದ ಪ್ರತಿನಿಧಿಯಾಗಿ ಪಾಲ್ಗೊಂಡು ಮರಳಿ ಬಂದಿರುವ ಸಂಸದ ಬ್ರಿಜೇಶ್ ಚೌಟ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ನಾಯಕರು ಕಾರ್ಯಕರ್ತರು ಅದ್ದೂರಿ ಸ್ವಾಗತ ನೀಡಿದರು. ಇದೇ ವೇಳೆ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಸಂಸದರಿಗೆ ಅಭಿನಂದನಾ ಸಭೆ ನಡೆಯಿತು. ನಿಯೋಗವು ವಿದೇಶಕ್ಕೆ ತೆರಳಿ ಪಾಕಿಸ್ತಾನದ ಭಯೋತ್ಪಾದಕ ಮುಖವಾಡವನ್ನು ತೆರೆದಿಟ್ಟಿರುವ ಬಗ್ಗೆ ಮಾಹಿತಿ ನೀಡಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪಾಕಿಸ್ತಾನದ ನೆಲೆಗಳನ್ನು ಭಾರತವು ವಿರೋಚಿತವಾಗಿ ಪುಡಿಗಟ್ಟಿದ ಬಗ್ಗೆ ಸಿಂಧೂರ್ ಆಪರೇಷನ್ ಕುರಿತ ಮಾಹಿತಿಯನ್ನು ನೀಡಿದರು. ಅಲ್ಲದೆ ಪಾಕಿಸ್ತಾನದ ಹೆಬ್ಬಗೆ ನೀತಿ, ಭಯೋತ್ಪಾದಕ ನೆಲೆಗಳನ್ನು ಪುಡಿಗಟ್ಟಿದ ಭಾರತದ ವೀರಯೋಧರ ಸಾಹಸಗಳನ್ನು ಅವರು ವಿವರಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹೆಚ್ಚಾಗಿರುವ ಹಿಂದೂ ವಿರೋಧಿ ನೀತಿಯನ್ನು ಅವರು ಖಂಡಿಸಿದರು. ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಪರ ಓಲೈಕೆ ನೀತಿಯನ್ನು ಖಂಡಿಸಿದರು. ಮೊದಲನೇದಾಗಿ ಮೊದಲನೇ ಬಾರಿಯ ಸಂಸದನಾಗಿ ಒಬ್ಬ ಸೇನಾಪಡೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿದ ವ್ಯಕ್ತಿಯಾಗಿ ನನಗೆ ಅತ್ಯಂತ ಹೆಮ್ಮೆ ಆಗ್ತಾಯಿದೆ, ಖುಷಿಯೂ ಆಗ್ತಾಯಿದೆ. ಮತ್ತು ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನನಗೆ ನಿರ್ವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತದಲ್ಲಿ ನಡೀತಾ ಇರುವಂಥ ಉಗ್ರವಾದ ಚಟುವಟಿಕೆಗಳದ್ದು ಪಾಕಿಸ್ತಾನ ಪ್ರೇರಿತ ಉಗ್ರವಾದ ಚಟುವಟಿಕೆಗಳು. ಈ ವಿಷಯವನ್ನು ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ಮನದಟ್ಟು ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಮಗಿದೆ. ಯಾಕೆಂದರೆ ಪಾಕಿಸ್ತಾನ ಇವತ್ತು ತಾನೂ ಕೂಡ ಸಂತ್ರಸ್ತ, ಉಗ್ರವಾದಕ್ಕೆ ತಾನೂ ಸಂತ್ರಸ್ತ ಅನ್ನುವಂಥ ಮಾತುಗಳನ್ನು ಕಳೆದ ಹಲವಾರು ವರ್ಷದಿಂದ ಹೇಳಿಕೊಂಡು ಬಂದಿತ್ತು. ಇವತ್ತು ನಾವೊಂದು ಹೊಸ ವಾಸ್ತವವನ್ನು ಜಗತ್ತಿಗೆ ಹೇಳುವಂಥ ಪ್ರಯತ್ನ. ಭಾರತದ ವಿರುದ್ಧ ಯಾವುದೇ ಈ ರೀತಿಯ ಉಗ್ರವಾದ ಚಟುವಟಿಕೆಗಳು ನಡೆದರೆ ಭಾರತೀಯರ ಮೇಲೆ ದಾಳಿಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡುವಂಥ ಹಕ್ಕು ಮತ್ತು ಜವಾಬ್ದಾರಿ ಭಾರತದ ಮೇಲಿದೆ. ಮತ್ತು ಭಾರತದ 140 ಕೋಟಿ ಜನರ ಸಂಕಲ್ಪ ಏನಿದೆ, ಆ ಸಂಕಲ್ಪದ ಆಧಾರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಸೇನಾಪಡೆಗಳ ಮುಖಾಂತರ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು, ಸ್ಪಷ್ಟವಾದ ಆ್ಯಕ್ಷನನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಸಂದೇಶವನ್ನು ಜಗತ್ತಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಎರಡನೇದು, ಪಾಕಿಸ್ತಾನದ ಸ್ಟೇಟ್ ಪಾಲಿಸಿ ಆಗಿದೆ ಉಗ್ರವಾದ. ಪಾಕಿಸ್ತಾನ ಇವತ್ತು ಯಾರೋ ಬುದ್ಧಿ ತಿಳಿಯದ ಕೆಲವು ವ್ಯಕ್ತಿಗಳು ಅಥವಾ ದಾರಿ ತಪ್ಪಿದ ಕೆಲವು ಸಂಘಟನೆಗಳು ಇದನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ತುಂಬ ವರ್ಷದಿಂದ ಹೇಳಿಕೊಂಡು ಬಂದಿದೆ. ಆದರೆ ಆಪರೇಷನ್ ಸಿಂಧೂರ್ ಮುಖಾಂತರ ನಾವು 9 ಉಗ್ರವಾದಿ ನೆಲೆಗಳನ್ನು ಸ್ಪಷ್ಟವಾಗಿ ಟಾರ್ಗೆಟ್ ಮಾಡಿ ಕರಾರುವಕ್ಕಾಗಿ ಅದನ್ನು ಹೊಡೆದ ನಂತರ ಪಾಕಿಸ್ತಾನ ಈ ಸುಳ್ಳನ್ನು ಹೇಳುವ ಕಾಲ ಇವತ್ತು ಹೋಗಿಬಿಟ್ಟಿದೆ. ಆದರೆ ಜಗತ್ತಿಗೆ ಅದನ್ನು ಮನವರಿಕೆ ಮಾಡುವಂಥದ್ದು, ಜಗತ್ತಿನ ಬೆಂಬಲ
ಈ ಉಗ್ರವಾದ ವಿರುದ್ಧದ ಭಾರತದ ನೇತೃತ್ವದ ಹೋರಾಟಕ್ಕೆ ಜಗತ್ತಿನ ಬೆಂಬಲವನ್ನು ಕೋರುವುದರ ಜೊತೆಗೆ ಭಾರತದ ಶಕ್ತಿಯನ್ನು, ಭಾರತದ ಸಂಕಲ್ಪವನ್ನು, ಉಗ್ರವಾದದ ವಿರುದ್ಧದ ನಮ್ಮ ಬದ್ಧತೆಯನ್ನು ಹೇಳುವಂಥ ಒಂದು ಜವಾಬ್ದಾರಿ ನಮಗಿತ್ತು. ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳಬೇಕು, ಜಗತ್ತಿನ ಹೆಚ್ಚು ರಾಷ್ಟ್ರಗಳು, ಎಲ್ಲ ರಾಷ್ಟ್ರಗಳು, ನಾವು ಹೋದಂಥ ಎಲ್ಲ ರಾಷ್ಟ್ರಗಳು ಪೆಹಲ್ಗಾಮ್ನ ಘಟನೆಯನ್ನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸಿದೆ ಮತ್ತು ಭಾರತದ ಈ ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ನಮ್ಮ ಜೊತೆ ನಿಲ್ಲುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ನೋಡಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಯಾವುದೇ ಮೌಲ್ಯಗಳನ್ನು ಮುಂದಿಟ್ಟುಕೊಂಡು ಆಡಳಿತವನ್ನು ಮಾಡ್ತಾ ಇಲ್ಲ. ಎರಡನೇ ಬಾರಿ ಆಡಳಿತಕ್ಕೆ ಬಂದ ದಿವಸದಿಂದ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬಂದಿದೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ತನ್ನ ಆಡಳಿತ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಕಳೆದ 2 ವರ್ಷದಲ್ಲಿ ಮಾಡಿರುವಂಥ ಭ್ರಷ್ಟಾಚಾರದಿಂದ ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಮತ್ತು ಈ ಜಿಲ್ಲೆಯಲ್ಲಿ ಆಗಿರುವಂಥ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಏನಿದೆ ಅದನ್ನು ಮರೆಮಾಚಲಿಕ್ಕೆ ಒಂದು ದೊಡ್ಡ ಹುನ್ನಾರವನ್ನು ರಚನೆ ಮಾಡಿದೆ. ನಮ್ಮ ಹಿಂದೂ ಕಾರ್ಯಕರ್ತರನ್ನು, ಹಿಂದೂ ಸಂಘಟನೆಗಳನ್ನು, ಪ್ರಮುಖರನ್ನು ಟಾರ್ಗೆಟ್ ಮಾಡುವಂಥ ಕೆಲಸ, ಅವರನ್ನು ಭಯಭೀತಗೊಳಿಸಿ ಎಲ್ಲಿಯಾದರೂ ಹಿಂದೂ ಸಮಾಜವನ್ನು ಒಡೆಯುವಂಥ ಪ್ರಯತ್ನವನ್ನು ಪೊಲೀಸ್ ಇಲಾಖೆಯ ಮುಖಾಂತರ ಮಾಡುವಂಥ ಒಂದು ಕೆಟ್ಟ ಸಂಪ್ರದಾಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ.